ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರದ ಚರ್ಚೆ ಜೋರಾಗಿ ನಡೆಯುತ್ತಿರುವಾಗಲೇ ಉಡುಪಿಯ ಯುವಕರ ತಂಡವೊಂದು ಸೀ ಪ್ಲೇನ್ ಅನ್ನು ಸಿದ್ಧ ಮಾಡಿದೆ. ಒಬ್ಬ ವ್ಯಕ್ತಿ ಕುಳಿತು ನೀರಲ್ಲಿ ತೇಲುವ ಬಾನಲ್ಲಿ ಹಾರುವ ಈ ಮೈಕ್ರೋಲೈಟ್ ಸೀ ಪ್ಲೇನ್ ನ ಯಶಸ್ವಿ ಹಾರಾಟ ಕೂಡ ನಡೆದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರದ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಇದೇ ಕಲ್ಪನೆಯಲ್ಲಿ ಉಡುಪಿಯ ಯುವಕರು ಸೀ ಪ್ಲೇನ್ ಅನ್ನು ಸಿದ್ಧ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಕುಳಿತು ನೀರಲ್ಲಿ ತೇಲುವ ಬಾನಲ್ಲಿ ಹಾರುವ ಮೈಕ್ರೋಲೈಟ್ ಸೀ ಪ್ಲೇನ್ ನ ಯಶಸ್ವಿ ಹಾರಾಟ ಕೂಡ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಭಾರತದ ಮೊದಲ ಸೀ ಪ್ಲೇನ್ ಉದ್ಘಾಟಿಸಿದ್ರು. ವಿದೇಶದಿಂದ ಖರೀದಿಸಿದ ವಿಮಾನ ನರ್ಮದಾ ನದಿಯಲ್ಲಿ ಯಶಸ್ವಿಯಾಗಿ ಹಾರಾಟ ಮಾಡಿತ್ತು. ಉಡುಪಿಯ ಹೆಜಮಾಡಿ ಶಾಂಭವಿ ನದಿಯಲ್ಲೂ ಮೈಕ್ರೋಲೈಟ್ ಸೀ ಪ್ಲೇನ್ ಯಶಸ್ವಿಯಾಗಿ ತನ್ನ ಹಾರಾಟ ನಡೆಸಿದೆ. ಹೆಜಮಾಡಿ ನಡಿಕುದ್ರು ನಿವಾಸಿ ಪುಷ್ಪರಾಜ್ ಅಮೀನ್ ಈ ಅನ್ವೇಷಣೆ ಹಿಂದಿನ ಮಾಸ್ಟರ್ ಮೈಂಡ್. ಏರ್ ಮಾಡೆಲಿಂಗ್ ಎನ್ಸಿಸಿ ಇನ್ಸ್ಟ್ರಕ್ಟರ್ ಆಗಿರುವ ಪುಷ್ಪರಾಜ್ 15 ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಮೈಕ್ರೋಲೈಟ್ ಸೀ ಪ್ಲೇನ್ ಸಿದ್ಧಪಡಿಸಿದ್ದಾರೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೊಳಗೊಂಡ ಧೃತಿ ಅನ್ನೋ ಸಂಸ್ಥೆ ಹೆಸರಿನಡಿಯಲ್ಲಿ ನದಿಯಲ್ಲಿ ತೇಲುತ್ತಾ ಹೋಗಿ ಆಗಸದಲ್ಲಿ ಹಾರುವ ವಿಮಾನವನ್ನು ರೆಡಿ ಮಾಡಿದ್ದಾರೆ. ಸದ್ಯ ಪೈಲಟ್ ಮಾತ್ರ ಕುಳಿತು ಹಾರುವ ವಿಮಾನ ಈಗ ರೆಡಿಯಾಗಿದ್ದು, ಏರೋನಾಟಿಕಲ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಕ್ಲಾಸ್ ಕೊಡುವ ಜೊತೆಗೆ ಮುಂದೆ 7 ಜನ ಹಾರುವ ತಾಕತ್ತಿನ ವಿಮಾನ ತಯಾರು ಮಾಡುವ ಕನಸು ಇವರದ್ದು. ಎಲ್ಲೆಡ್ದಿಂಚಿಲ್ಲ ಕೊಂಚ ವಿಮಾನ ರಾಪೋಡು ವಿಮಾನ ಮಲ್ಪೋಡು ಪನ್ಪಿನ ಬಾರಿ ಒಂಜಿ ಆಸೆ. ಸುಮಾರು 15 ವರ್ಷದಿಂದ ಮಾಡಲ್ ಎಲ್ಲೆಲ್ಲಿ ವಿಮಾನ ರಾಪಿನ ವಿಮಾನ ಮಲ್ತೊಂದುಲ್ಲ ಅಂಚೆನೆ ಮಸ್ತ್ ಜೋಕ್ಲಿಗೆ ಟ್ರೈನಿಂಗ್ ಕೊಡ್ತೆ ಮಲ್ಪುನೆಂಚ ಏರೋಪ್ಲೇನ್ ರಾಪವನೆಂಚ ಪಂದ ಟ್ರೈನಿಂಗ್ ಕೊಡ್ತೆ ಎಂಕಲು. ಸೊ ಎಂಕಲ್ ಕೊಂಚ ಬಾರಿ ಆಸೆ ಇತ್ತು ಒಂಜಿ ಜನ ಕುಲ್ದು ಪೋಪಿನಂಚಿನ ವಿಮಾನ ಮಲ್ಪೋಡು ಅಂಡ ಒಂಜಿ ಜನ ಕುಲ್ಲು ನಂಚಿನ ವಿಮಾನ ಮಲ್ಪುನ ಬಾರಿ ಬಂಗದ ವಿಚಾರ. ರಡ್ನೆ ಅದು ನಂಗೆ ಮೂಲು ನಮ್ಮ ದೇಶದ ಐಕಿ ಬೋಡ್ತಿನ ಫೆಸಿಲಿಟಿ ಆವಡು ಐಕಿ ಬೋಡ್ತಿನ ವಸ್ತುಲು ಆವಡು ಮಾತ ತಿಕ್ಕುಜಿ ಅಂಡ ಎಂಕಲು ಮಲ್ಪೋಡೆ ಬಂದು ಜೈದಿತ್ತ ಅಂಚತ್ರ ಎಂಗಳು 8 ಜನ ಸೇರ್ದು ಒಂಜಿ ವಿಮಾನ ಮಲ್ಪೋಡೊಂದು ಸ್ಟಾರ್ಟ್ ಮಲ್ತು ಬಿಡಿಯ ಲಾಸ್ಟಿಗಿಲ್ಲ ಸುಮಾರು ಒಂಜಿ 7 ಲಕ್ಷ ಖರ್ಚು ಬೈದೇನೆ ಎಂಕಲು ನೀರಿಡು ಪೋಪಿನೇ ಮಲ್ತ ನೀರಿಡು ಪೋಪಿನ ದಾಯ ಮಲ್ತ ಪಂಡ ಒಂಜಿನೇ ಅದು ಎಂಕಲ್ಡ ಆತು ಮಲ್ಲ ಜಾಗ ಎಜ್ಜಿ ನೆಲಟ ಪೋಪಿನ ವಿಮಾನ ಮಲ್ಪಾರೆ. ರಡ್ನೆ ಅದು ಎಂಗಳಿಗೆ ಅಂಚಿನ ಪರ್ಮಿಷನ್ ಬೋರ್ಡು ಅವು ಪೂರ ಬಂಗಾಡು ಯಾನು ಉಪ್ಪುನೊಂಜಿ ಕುದುರುದ ಊರು ಆಯ್ನೆಟ್ಟ ಹತ್ರ ಎಂಗಳಿಗೆ ನೀರು ಬಾರಿ ಕೈತಲು ಉಂಟು ಎಂಗಲ್ ಇಲ್ಲ ಪಿರಾವುಡು ಎಂಕುಲು ಮಾಡಲ್ಸ್ ವಿಮಾನ ಮಲ್ತದ್ದು ಅವಿನ ಅಲ್ಪನೆ ಟೆಸ್ಟ್ ಮಲ್ತ ಆಲ್ಮೋಸ್ಟ್ ಇತ್ತೆ ಪೂರ ಎಂಕುಲು ರಾತ ಸುಮಾರು ಒಂಜಿ 700-800 ಮೀಟರ್ ದೂರಲ್ಲ ರಾತ ಸುಮಾರು 15 ಫೀಟ್ ಎತ್ತರಲ್ಲ ರಾತ. ಸೊ ಏರೆಗಾಂಡಲ್ಲ ನೆಕ್ಸ್ಟ್ ಕಲ್ಪರದ ಅದಾಂಡಲ್ಲ ಪ್ರಾಕ್ಟಿಕಲ್ ಕಲ್ಪೋಡು ಜೋಕ್ಲಿಗೆ ಏರೆಗಳಿಗೆ ಇಂಟ್ರೆಸ್ಟ್ ಇತ್ತು ನಾನೊಂಜಿ ಪ್ರಾಜೆಕ್ಟ್ಗೆ ಕೈ ಪಾಡ್ದು ಆಲ್ರೆಡಿ ಏರ್ ಜೋಕ್ಲಿ ಎಂಕಲೇನು ಮೀಟ್ ಆವಲಿ ಅಪ್ರೋಚ್ ಆವಲಿ ಅದಾಂಡಲ್ಲ ಪ್ರಾಕ್ಟಿಕಲ್ ಅನುಭವ ಬೋಡಿತ್ತು ಎಂಕಲ್ಡ ತಿಕ್ಕೊಂಡು ಈ ಮುಖಾಂತರ ನಿಕಲ್ಡ ಕೋರ್ವೆ. ರಿಮೋಟ್ ಕಂಟ್ರೋಲ್ ವಿಮಾನ ಏರೋನಾಟಿಕಲ್ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಮಾಡಿಕೊಡುವ ಪುಷ್ಪರಾಜ್ 190 ಕೆಜಿ ಭಾರ ಹೊತ್ತೊಯ್ಯುವ ವಿಮಾನವನ್ನು ತಯಾರಿಸಿದ್ದಾರೆ. ಏರ್ಕ್ರಾಫ್ಟ್ ಗ್ರೇಡ್ ಅಲ್ಯೂಮಿನಿಯಂ ಸ್ಟೀಲ್ ನಿಂದ ಗಟ್ಟಿಯಾಗಿರುವ ಸ್ಪೆಷಲ್ ನೈಲಾನ್ ಬ್ರೆಡೆಡ್ ರೋಪ್, ನೈಲಾನ್ ಫ್ಯಾಬ್ರಿಕ್ ಕ್ಲೋತ್, 33 HP ಪವರ್ ಇರುವ 200 cc ಸಿಮೋನಿನಿ ಇಟಾಲಿಯನ್ ಇಂಜಿನ್, 53 ಇಂಚ್ನ ಮರದ ಪ್ರೊಪೆಲ್ಲರ್ ಬಳಸಿ ಈ ವಿಮಾನ ತಯಾರಿಸಲಾಗಿದೆ. ಸ್ಪೇಡ್ ಪೆಟ್ರೋಲ್ ಬಳಸಿ ನದಿಯಲ್ಲಿ ಈ ವಿಮಾನ ವೇಗವಾಗಿ ಓಡಿ ಆಗಸದಲ್ಲಿ ಹಾರಾಡುತ್ತೆ. ಒಂದು ಮೈಕ್ರೋಲೈಟ್ ಸೀ ಪ್ಲೇನ್ ಒಬ್ಬ ಪೈಲಟ್ ಕೂತು ಹಾರುವಂಥ ಆಲ್ಮೋಸ್ಟ್ 190 kg ವೆಯ್ಟ್ ಇರುವಂತಹ ಸೀ ಪ್ಲೇನನ್ನು ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡಿ ಸಕ್ಸಸ್ಫುಲಿ ಟೆಸ್ಟ್ ಫ್ಲೈ ಮೊನ್ನೆ ಜನವರಿಯಲ್ಲಿ ಮಾಡಿದ್ದೀವಿ. ಇದಕ್ಕೆ ಆಲ್ಮೋಸ್ಟ್ ನಾವು 1 ಇಯರ್ ಅಷ್ಟು ಟೈಮ್ ತಗೊಂಡಿದ್ದೀವಿ. 3 ತಿಂಗಳಲ್ಲಾಗುವಂಥ ಪ್ರಾಜೆಕ್ಟು ಕೊರೋನಾದಿಂದಾಗಿ 1 ಇಯರ್ ಅಷ್ಟು ತಗೊಂಡಿದೆ. ಬಟ್ ಆದರೂ ಫಸ್ಟ್ ಫ್ಲೈಟೇ ಸಕ್ಸಸ್ಫುಲ್ ಆಗಿದೆ ನಮ್ಮದು. ಇದಕ್ಕೆ ಬಜೆಟ್ ಆಲ್ಮೋಸ್ಟ್ 7 ಲಕ್ಷದಷ್ಟು ಆಗಿದೆ. ಇದಕ್ಕೆ ಫಂಡಿಂಗ್ ಮಾಡಿದವರು ನಮ್ಮದೇ ಗ್ರೂಪಲ್ಲಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರು ಮಾತ್ರ. ಮತ್ತೊಂದಷ್ಟು ಸಾಲ ತಗೊಂಡಿದ್ದೀವಿ ಕೆಲವೊಂದಷ್ಟು ಜನಗಳಿಂದ. ಈ ಗ್ರೂಪಲ್ಲಿ ನಾವು 8 ಜನ ಇದ್ದೀವಿ. ಇದರಲ್ಲಿ ಏರೋ ಮಾಡೆಲಿಂಗ್ ಇನ್ಸ್ಟ್ರಕ್ಟರ್ ಪುಷ್ಪರಾಜ್ ಅಮೀನ್ ಅವರ ಲೀಡರ್ಶಿಪ್ಪಲ್ಲಿ ಏರೋಪ್ಲೇನ್ ಬಿಲ್ಡ್ ಆಗಿದೆ. ಉಳಿದವರೆಲ್ಲ ಏರೋನಾಟಿಕಲ್ ಅಥವಾ ಬೇರೆ ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಕಾಮರ್ಸ್ ಸ್ಟೂಡೆಂಟ್ಸು, ಗ್ರಾಜ್ಯುಯೇಟ್ಸು ಎಲ್ಲರೂ ಇದ್ದೀವಿ. ಯಾಚ್ ಕ್ಯಾಪ್ಟನ್ ಸಹಿತ ಇದ್ದಾರೆ ಇದರಲ್ಲಿ. ಈ ವಿಮಾನಕ್ಕೆ ಸುಮಾರು 7 ಲಕ್ಷ ರೂಪಾಯಿ ಖರ್ಚಾಗಿದೆ. ಮನೆಯ ತೋಟದಲ್ಲೇ ವಿದ್ಯಾರ್ಥಿಗಳ ಜೊತೆಗೂಡಿ ಮೈಕ್ರೋಲೈಟ್ ಸೀ ಪ್ಲೇನ್ ರೆಡಿಯಾಗಿದೆ.
ಗೆಳೆಯರ ಸಂಬಂಧಿಕರ ಸಹಾಯಧನ ನೀಡಿ ಈ ವೆಚ್ಚ ಭರಿಸಿದ್ದಾರೆ. ಈ ನಡುವೆ ಈ ಟೀಮ್ ನಮ್ಮ ನಾಳುವ ಸರ್ಕಾರಗಳಿಗೊಂದು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡಿಕುದ್ರುವಿನಲ್ಲಿ ಒಂದು ವರ್ಕ್ಶಾಪ್ ವ್ಯವಸ್ಥೆ ಮಾಡಿಕೊಡಬೇಕು. ಸರ್ಕಾರ ಈ ಶೋಧನೆಗೆ ಯುವಕರ ತಂಡ ಸಾಧನೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಅನ್ವೇಷಣೆಗೆ ಬೇಕಾದ ಕೆಲ ಟೂಲ್ಸ್ಗಳಿಗೆ ಸಹಾಯಧನ ನೀಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಪ್ರವಾಸೋದ್ಯಮ, ನೆರೆ ಸಂದರ್ಭ, ಸಾರ್ವಜನಿಕ ರಕ್ಷಣೆ, ದೇಶದ ರಕ್ಷಣೆಗೆ ಸೀಪ್ ಲೈನ್ ಬಳಕೆಯಾಗಲಿದೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಸರ್ಕಾರ ಆರ್ಥಿಕ ಶಕ್ತಿ ನೀಡಿದರೆ ಆತ್ಮನಿರ್ಭರದ ಕನಸಿಗೆ ಒಂದು ಸುಂದರ ಅರ್ಥ ಬರುತ್ತದೆ. ಇಂಡಿಯಾದಲ್ಲೇ ನೀರಿನಿಂದ ನೀರಿಗೆ ಹಾರುವ ವಿಮಾನ ಯಶಸ್ವಿಯಾಗಿ ಸಿದ್ಧವಾಗುತ್ತದೆ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ.